ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಪರಿಚಯಿಸಿರುವ ಅತಿ ಉನ್ನತ ಮಟ್ಟದ ಅಲ್ಟ್ರಾ ಪ್ರೀಮಿಯಂ ಪೆಟ್ರೋಲ್ ಸ್ಪೀಡ್ 100 ಎಂಬ ಹೊಸ ಉತ್ಪನ್ನವನ್ನು ರಾಷ್ಟ್ರೀಯ ಹೆದ್ದಾರಿ 66ರ ಸೋಮೇಶ್ವರ ಉಚ್ಚಿಲದ ಸೋಮೇಶ್ವರ ಪೆಟ್ರೋಲ್ ಪಂಪಿನಲ್ಲಿ ಶನಿವಾರ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಭಾರತ್ ಪೆಟ್ರೋಲಿಯಂ ಸಂಸ್ಥೆಯ ಕರ್ನಾಟಕ ರಾಜ್ಯ ವಿಭಾಗ ಮುಖ್ಯಸ್ಥ ಪ್ರಕಾಶ್ ಬಿ ನೂತನ ಉತ್ಪನ್ನವನ್ನು ಪ್ರೀಮಿಯಂ ವಾಹನಗಳ ಟ್ಯಾಂಕ್ಗೆ ತುಂಬಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಪ್ರಕಾಶ್ ಬಿ, ಸೋಮೇಶ್ವರ ಫ್ಯೂಯಲ್ಸ್ನಲ್ಲಿ ನೂತನ ಉತ್ಪನ್ನ ಬಿಡುಗಡೆಗೊಳಿಸುತ್ತಿದ್ದು, ಈ ಪಂಪು ಕಳೆದ ಕೆಲವು ವರ್ಷಗಳಿಂದ ಸಾರ್ವಜನಿಕರಿಗೆ ಕೇವಲ ಫ್ಯೂಯಲ್ ಮಾತ್ರವಲ್ಲದೆ ವಿವಿಧ ರೀತಿಯಲ್ಲಿ ಸೇವೆ ನೀಡುತ್ತಾ ಬಂದಿದೆ. ಇಲ್ಲಿ ಬಿಕೆಫೆ ಮೂಲಕ ಕಾಫಿ ಜೊತೆ ಸಮಯ ಕಳೆಯುವ ಅವಕಾಶ, ಸಂಸ್ಥೆಯ ವತಿಯಿಂದ ಡೇ ಫ್ರೆಶ್ ಅತ್ಯುತ್ತಮ ಶೌಚಾಲಯ, ಹೈಡ್ರೋಜನ್ ಗಾಳಿ ಸೇರಿದಂತೆ ಉತ್ತಮ ಸೇವೆ ನೀಡುತ್ತಾ ಬಂದಿದ್ದು, ಸಾರ್ವಜನಿಕರ ಸಹಕಾರ ಇನ್ನು ಮುಂದೆಯೂ ಇದೇ ರೀತಿಯಲ್ಲಿ ಲಭಿಸುವಂತಾಗಲಿ ಎಂದು ಆಶಿಸಿದರು. ನಮಸ್ಕಾರ. ಇಲ್ಲಿ ಇವತ್ತು ಸೋಮೇಶ್ವರ ಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಸ್ಪೀಡ್ 100ನ ಲಾಂಚ್ ಮಾಡ್ತಾ ಇದ್ದೀವಿ. ಒನ್ ಆಫ್ ದಿ ಬೆಸ್ಟ್ ಫ್ಯೂಯಲ್ಸ್ ಆಫ್ ಭಾರತ್ ಪೆಟ್ರೋಲಿಯಂ, ಆಕ್ಟೇನ್ 100, ಸ್ಪೆಷಲಿ ಡಿಸೈನ್ಡ್ ಫಾರ್ ಆಲ್ ದಿ ಫಾಸ್ಟ್ ವೆಹಿಕಲ್ಸ್. ಸೋಮೇಶ್ವರ ಫಿಲ್ಲಿಂಗ್ ಸ್ಟೇಷನ್ ಇವತ್ತಲ್ಲ, ಸುಮಾರು ವರ್ಷಗಳಿಂದ ಇಲ್ಲಿರುವಂಥ ಎಲ್ಲ ಒಂದು ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಸೇವೆ ಕೊಡ್ತಾ ಇದ್ದಾರೆ. ಇಲ್ಲಿ ಬರೀ ಫ್ಯೂಯಲ್ ಮಾತ್ರ ಅಲ್ಲ, ಬೇರೆ ರೀತಿಯಾದ ಸರ್ವಿಸಸ್ಸು ಇದೆ. ಫ್ರೀ ಆಯಿಲ್ ಚೇಂಜ್, ನೈಟ್ರೋಜನ್ ಏರ್. ಅದಲ್ಲದೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಬ್ರ್ಯಾಂಡ್ ಆಫ್ ಭಾರತ್ ಪೆಟ್ರೋಲಿಯಂ, ಬಿ ಕೆಫೆ, ವೇರ್ ಯು ಕ್ಯಾನ್ ಎಂಜಾಯ್ ಯುವರ್ ಕಾಫಿ ವಿತ್ using the fuels, and one of the best toilets maintained by ಸೋಮೇಶ್ವರ ಫಿಲ್ಲಿಂಗ್ ಸ್ಟೇಷನ್ ಕಂಪನಿ ಕಡೆಯಿಂದ ಡ್ರೈ ಫ್ರೆಶ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ನಡುವೆ ನಾವು ಒಳ್ಳೆ ಟಾಯ್ಲೆಟ್ ಮತ್ತು ಒಳ್ಳೆ ಸರ್ವಿಸಸ್ಸನ್ನು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನೆರೆದಂಥ ಎಲ್ಲ ಒಂದು ಸಾರ್ವಜನಿಕರಿಗೆ ಈ ಸೇವೆಯನ್ನು ಯೂಸ್ ಮಾಡ್ಕೋಬೇಕು. ಮತ್ತು ಮುಂಬರುವ ದಿನಗಳಲ್ಲಿ ಈ ಪೆಟ್ರೋಲ್ ಬಂಕಲ್ಲಿ ಆದಷ್ಟು ಜನಸೇವೆ ಮಾಡಲಿಕ್ಕೆ ಮತ್ತು ಸರ್ವಿಸ್ ಮಾಡಲಿಕ್ಕೆ ಅವರಿಗೆ ಒಳ್ಳೆಯ ಒಂದು ಸಹಕಾರ ಕೊಡಲಿ, ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇದು 100 ಆಕ್ಟೇನ್ ರೇಟಿಂಗ್ ಹೊಂದಿರುವ ಇಂಧನವಾಗಿದೆ. ಆಕ್ಟೇನ್ ರೇಟಿಂಗ್ ಎಷ್ಟಿರುತ್ತದೆಯೋ ಅಷ್ಟು ಹೆಚ್ಚು ಸಮರ್ಥವಾಗಿ ಎಂಜಿನ್ನಲ್ಲಿ ಇಂಧನವು ಉರಿಯುತ್ತದೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಇದನ್ನು ಮುಖ್ಯವಾಗಿ ಹೈ ಪರ್ಫಾರ್ಮೆನ್ಸ್ ಕಾರುಗಳು ಮತ್ತು ಪ್ರೀಮಿಯಂ ಮೋಟಾರ್ ಸೈಕಲ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಆಧುನಿಕ ಹೈ ಕಂಪ್ರೆಷನ್ ಎಂಜಿನ್ಗಳಿಗೆ ಇದು ಅತ್ಯುತ್ತಮವಾಗಿದೆ. ಇತರ ಸಾಮಾನ್ಯ ಪೆಟ್ರೋಲ್ ಆಯ್ಕೆಗಳಿಂದ ಭಿನ್ನವಾಗಿದೆ. ಅನೇಕ ವರದಿಗಳ ಪ್ರಕಾರ ಇದು ಹೆಚ್ಚಿನ ಎಥನಾಲ್ ಮಿಶ್ರಣವಿಲ್ಲದ ಶುದ್ಧ ಇಂಧನವಾಗಿದೆ. ಆದ್ದರಿಂದ ಹಳೆಯ ವಾಹನಗಳ ಮಾಲಕರು ಎಥನಾಲ್ನಿಂದ ಆಗುವ ಸಮಸ್ಯೆಗಳನ್ನು ತಪ್ಪಿಸಲು ಇದನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಸಾಮಾನ್ಯ ಪೆಟ್ರೋಲ್ಗೆ ಹೋಲಿಸಿದರೆ ಇದರ ಬೆಲೆ ಹೆಚ್ಚಿರುತ್ತದೆ. ಇದು ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗುವುದಿಲ್ಲ. ಆಯ್ದ ಪ್ರಮುಖ ಬಂಕ್ಗಳಲ್ಲಿ ಮಾತ್ರ ಲಭ್ಯವಿದ್ದು, ಮಂಗಳೂರಿನಲ್ಲಿ ಹಾಗೂ ಉಚ್ಚಿಲದಲ್ಲಿ ಮಾತ್ರ ಈ ಉತ್ಪನ್ನ ಲಭ್ಯವಿದೆ ಎಂದು ಸೋಮೇಶ್ವರ ಫ್ಯೂಯಲ್ಸ್ ಮಾಲಕರು ರಾಜೇಶ್ ಶೆಟ್ಟಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ವಲಯ ವಿಭಾಗ ಮುಖ್ಯಸ್ಥ ವಿಪಿನ್ ದಾಸ್, ಮಂಗಳೂರು ವಲಯ ಮಾರಾಟ ಪ್ರತಿನಿಧಿ ಭರತ್ ಎಚ್, ಸಂಸ್ಥೆಯ ವ್ಯವಸ್ಥಾಪಕ ರವೀಂದ್ರ ಶೆಟ್ಟಿ, ಕರ್ನಾಟಕ ರಾಜ್ಯ ಮುಖ್ಯಸ್ಥರು ಪ್ರಕಾಶ್ ಬಿ, ಮಂಗಳೂರು ವಲಯ ಇಂಜಿನಿಯರಿಂಗ್ ವಿಭಾಗ ಮುಖ್ಯಸ್ಥ ರವಿಕುಮಾರ್ ಹಾಗೂ ಮಂಗಳೂರು ವಲಯ ವಿಭಾಗ ಸಂಯೋಜಕರು ಆನಂದ್ ವರ್ಮಾ
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.